RIDF 24 ಯೋಜನೆದಡಿಟ್ಟು ಎಲ್ಆರ್ ಪದವಡು ಪ್ರಾಥಮಿಕ ಪಶು ಚಿಕಿತ್ಸಾ ಕೇಂದ್ರಗೂ ಶಿಲಾನ್ಯಾಸ ಕಾರ್ಯಕ್ರಮ ಅಂಗಾರ ನಡೆದಳು. ಶಾಸಕರು ಶ್ರೀ UT ಖಾದರ್ ಶಿಲಾನ್ಯಾಸ ನಡೆಪಾಯರು. ಭೂಮಿಡು ಬದುಕುನ ಹಕ್ಕು ನರಮಾಯಿನಾತೆ ದೇವಿನ ಸೃಷ್ಟಿಯಾದುಪುನ ಪ್ರಾಣಿ ಪಕ್ಷಿಲೆಗ್ಲ ಉಂಡು. ಈ ನಿಟ್ಟಿಡು ಪಶು ಪ್ರಾಥಮಿಕ ಆರೋಗ್ಯ ಕೇಂದ್ರ ಸ್ಥಾಪನೆಗಳ ಸರ್ಕಾರ ಆದ್ಯತೆ ಕೊರೊಂದುಂಡು ಪಡೆದ ಶ್ರೀ UT ಖಾದರ್ ತಿಳಿಪಾಯರು. ಅತ್ಯಂತ ಸಂತೋಷವಾಗ್ತಿದೆ. ಬಹುಶಃ ಇವತ್ತು ಪಶು ಚಿಕಿತ್ಸಾ ಕೇಂದ್ರಕ್ಕೆ ನಾವು ನೂತನ ಕಟ್ಟಡಕ್ಕೆ ಶಂಕುಸ್ಥಾಪನೆ ಮಾಡಲಿಕ್ಕೆ ಈ ಕೆಲಸ ಆದಷ್ಟು ಬೇಗನೆ ಪೂರ್ತಿಗೊಂಡು ಬಹುಶಃ ಇವತ್ತು ಇದರ ಪ್ರಯೋಜನ ಸರ್ವ ಮನೆಯವರಿಗೂ ಕೂಡ ಸಿಗಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸರ್ಕಾರ ಇವತ್ತು ಎಲ್ಲಾ ವಿಧದಲ್ಲಿ ಎಲ್ಲಾ ಸವಲತ್ತುಗಳನ್ನು ಗ್ರಾಮ ಮಟ್ಟದಲ್ಲಿ ಕೂಡ ಕೊಡ್ತಾ ಇದೆ. ಯಾಕಂತ ಹೇಳಿದ್ರೆ ಈ ದೇಶದಲ್ಲಿ ಮತ್ತೆ ಈ ಒಂದು ಸಮಾಜದಲ್ಲಿ ಭೂಮಿಯಲ್ಲಿ ಬರೀ ಮನುಷ್ಯರಿಗೆ ಮಾತ್ರ ಹಕ್ಕಲ್ಲ ಜೀವಿಸ ಮಾಡುವಂಥದ್ದು. ಈ ಭೂಮಿಯಲ್ಲಿ ದೇವರು ಭೂಮಿಯನ್ನು ಸೃಷ್ಟಿಸುವಾಗ, ಈ ಪ್ರಕೃತಿಯನ್ನು ಸೃಷ್ಟಿಸುವಾಗ ಮನುಷ್ಯನಿಗೆ ಎಷ್ಟು ಹಕ್ಕಿದೆಯಾ ಅಷ್ಟೇ ಹಕ್ಕು ಪ್ರಾಣಿಗಳಿಗೂ ಇನ್ನಿತರು ಕೊಟ್ಟಿದ್ದಾರೆ. ನಮ್ಗೆ ಎಷ್ಟು ಹಕ್ಕಿದೆ ಅವ್ರಿಗೆ ಕೂಡ ಅಷ್ಟೇ ಹಕ್ಕಿದೆ. ಇವತ್ತು ಪ್ರಕೃತಿಯಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಕೂಡ ಇವತ್ತು ಅಷ್ಟೇ ಹಕ್ಕಿದೆ. ಸೊ ಮನುಷ್ಯರಿಗೆ ಕೊಡುವಂತ ಎಲ್ಲಾ ಸವಲತ್ತನ್ನು ಕೂಡ ಬಹುಶಃ ನಾವು ಇವತ್ತು ಪ್ರಾಣಿಗಳಿಗೆ ಕೊಡುವಂತ ಜವಾಬ್ದಾರಿ ಅದು ಸರ್ಕಾರದ ಇವತ್ತು ಜವಾಬ್ದಾರಿ. ಪಾಪ ಅದಕ್ಕೆ ಮಾತ್ರ ಕೇಳಲಿಕ್ಕೆ ಬಾಯಿ ಬರುವುದಿಲ್ಲ. ಸೊ ಅದರ ವಿಚಾರ ಅರ್ಥ ಮಾಡಿಕೊಂಡು ಅದಕ್ಕೆ ನಾವು ಸವಲತ್ತು ಕೊಡುವುದು ನಮ್ಮ ಸರ್ವರು ಕೂಡ ಕರ್ತವ್ಯ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತದ್ದು. ಆದ ಕಾರಣ ಈ ಪ್ರದೇಶದಲ್ಲಿ ಪಶು ಚಿಕಿತ್ಸಾ ಕೇಂದ್ರ ಬಂದ ನಂತರ ಪ್ರತಿಯೊಬ್ಬ ಜಾಸ್ತಿ ಪಶುಗಳಿಗೆ ಪ್ರತಿಯೊಂದು ಮನೆಯಲ್ಲಿ ಕೂಡ ಇವತ್ತು ಸಂತತಿ ಜಾಸ್ತಿ ಆಗ್ಬೇಕು ಆಯ್ದಕ್ಕೆ. ಸೊ ಅವ್ರಿಗೇನಿದೆ ಬೇಗ ಚಿಕಿತ್ಸೆ ಇಲ್ಲಿ ಸಿಕ್ಕುವಂತ ವ್ಯವಸ್ಥೆ ಆಗುವಂತದ್ದು. ಅಮ್ಲಮಗರು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಮೊಹಮ್ಮದ್ ರಫೀಕ್ ಪಾತರಂದು ಪ್ರಾಥಮಿಕ ಆರೋಗ್ಯ ಪಶು ಚಿಕಿತ್ಸಾ ಕೇಂದ್ರ ಧಾರ್ಮಿಕ ಕ್ಷೇತ್ರಲು ಆಟೋ ನಿಲ್ದಾಣ ಪಡೆದುಪ್ಪನ ಎಲ್ಆರ್ ಪದವು ಅಮ್ಲಮಗರು ಗ್ರಾಮದ ಹೃದಯ ಭಾಗ ಆತಡು. ಇತ್ತೆ 28 ಲಕ್ಷ ರೂಪಾಯಿ ಖರ್ಚಿಡು ಪಶು ಚಿಕಿತ್ಸಾ ಕೇಂದ್ರದ ಹೊಸ ಕಟ್ಟಡ ನಿರ್ಮಾಣ ಆಯರ ಉಂಡು ಪಣ ತಿರುಪಾಯರು. ಅನುದಾನ ಕೊಟ್ಟಂತಹ ಅಮ್ಲಮೂರು ಗ್ರಾಮದ ವಿವಿಧ ಕಡೆಯಲ್ಲಿ ಅನುದಾನವನ್ನು ಕ್ಷೇತ್ರದ ಶಾಸಕರು ಕೊಟ್ಟಿದ್ದಾರೆ. ಅದರಲ್ಲಿಯೂ ಪ್ರತ್ಯೇಕವಾಗಿ ಈ ಎಲ್ಆರ್ ಪದವು 4ನೇ ವಾರ್ಡ್ಗೆ ಬಹಳ ಅಭಿವೃದ್ಧಿಗೆ ಅವರು ಗಮನ ಹರಿಸಿದ್ದಾರೆ. ಬಹಳ ಲಕ್ಷ ರೂಪಾಯಿಯನ್ನು ವೆಚ್ಚದಲ್ಲಿ ಇಲ್ಲಿ ಕಾಮಗಾರಿ ಪೂರ್ತಿಗೊಳಿಸಿದ್ದಾರೆ. ಅವರಿಗೂ ಇಡೀ ಅಮ್ಲಮೂರು ಗ್ರಾಮಸ್ಥರ ಪರವಾಗಿ ವಿಶೇಷವಾಗಿ ಈ 4ನೇ ವಾರ್ಡಿನ ಎಲ್ಆರ್ ಪದವಿನ ಜನತೆಯ ಪರವಾಗಿ ನಾನು ಅವರನ್ನು ಅಭಿನಂದಿಸುತ್ತೇನೆ. ಯಾಕೆಂದರೆ ಅಭಿವೃದ್ಧಿ ಖಾಲಿ ನಮ್ಮ ಜನಪ್ರತಿನಿಧಿ ಸಾಧ್ಯವಲ್ಲ. ನಿಮ್ಮ ಒಂದು ಉತ್ಸಾಹ, ನಿಮ್ಮ ಒಂದು ಬೇಡಿಕೆ ಅದಕ್ಕೆ ಫಲ ಸಿಗ್ತದಂತ ಈ ನಾವು ನಮ್ಮ ಕಣ್ಮುಂದೆನೆ ಈಗ ಕಾಣ್ತಾ ಇದೆ. ಈಗಾಗಲೇ ನಮ್ಮ ಅಮ್ಲಮೂರು ಗ್ರಾಮದಲ್ಲಿ ಪ್ರಥಮವಾಗಿ ಒಂದು ರಿಕ್ಷಾ ಸ್ಟ್ಯಾಂಡ್ ಇಲ್ಲಿ ಸ್ಥಾಪನೆ ಆಗಿದೆ. ನಾವು ಕೆಲಸ ಮಾಡುವ ಮುಂಚೆ ಅನೌನ್ಸ್ ಮಾಡುವಂತವರಲ್ಲ, ನಾವು ಕೆಲಸ ಮಾಡಿದ ನಂತರ ಜನರಿಗೆ ತೋರಿಸುವಂತಹ ಒಂದು ಜನರಾಗಿರುತ್ತಾರೆ ಅಮ್ಲಮೂರು ಗ್ರಾಮಸ್ಥರಂತ ಈ ಸಮಯದಲ್ಲಿ ನಾನು ಹೇಳುತ್ತಾ ಜಿಲ್ಲಾ ಪಂಚಾಯತ್ ಸದಸ್ಯರು ಶ್ರೀಮತಿ ಧನಲಕ್ಷ್ಮಿ ಗಟ್ಟಿಪಾತರೊಂದು ಗೋವಾ ತಂಡ ಬಾಕಿದ ಸಾಂಕುನ ಪ್ರಾಣಿಲೆನು ಸಾಂಕೆರೆ ಸರ್ಕಾರ ಮಾತಾರಿತಿದ ಸವಲತ್ತುಲೆನ್ ಕೊರೊಂದಿತದು ಇದത്തെ ಪ್ರಚನನು ಸಾರ್ವಜನಿಕರು ಪಡೆಯುಳ್ಳೆ ಇಂಚಿನ ಪ್ರಾಣಿಲೆಗೂ ಪ್ರೀತಿರ್ದು ಚಿಕಿತ್ಸೆ ಕೊರ್ಪುನ ಪಶು ವೈದ್ಯರ ಸೇವೆ ಶ್ಲಾಘನೆ ಪಡೆದರು. ಮನುಷ್ಯನಿಗೆ ತನ್ನ ಕಾಯಿಲೆಗಳಿಗೆ ಅಥವಾ ರೋಗ ಬಂದಾಗ ನಾವು ಆಸ್ಪತ್ರೆಗಳಿಗೆ ಹೋಗ್ತೇವ, ಅದೇ ರೀತಿ ಮನುಷ್ಯ ಮತ್ತು ಪ್ರಾಣಿ ಸಂಕುಲ ಒಟ್ಟು ಸೇರಿದ್ರೆ ಮಾತ್ರ ಆ ಬದುಕಲ್ಲಿ ಸಾಮರಸ್ಯ ಇರುತ್ತೆ, ಮನುಷ್ಯನಿಗೆ ಬದುಕಿಸಲಿಕ್ಕೆ ಕೂಡ ಅವಕಾಶ ಆಗುತ್ತೆ ಅಂತೇಳಿ ಇವತ್ತು ಪಶು ಆಸ್ಪತ್ರೆಯ ಸೌಲಭ್ಯಗಳನ್ನ ಸರ್ಕಾರ ಬೇಕಾದಷ್ಟು ಮಾನ್ಯ ಶಾಸಕರು ಹೇಳ್ತಾ ಇದ್ರು. ಇವತ್ತು ಎಲ್ಲ ರೀತಿಯ ಸವಲತ್ತುಗಳು ಸಿಗ್ತಾ ಇದೆ. ಯಾರಾದ್ರೂ ಪ್ರಾಣಿಗಳನ್ನ ಸಾಕುವಂತದ್ದು, ಅದು ಗೋಮಾತೆಯಿಂದ ಹಿಡಿದು ಆಡಿರ್ಬೋದು, ಕುರಿ ಸಾಕಣೆ ಇರ್ಬೋದು, ಕೋಳಿ ಇರ್ಬೋದು, ಇವತ್ತು ಎಲ್ಲವನ್ನ ಸರ್ಕಾರ ಕೊಡುವಾಗ ಅದರ ಸವಲತ್ತುಗಳನ್ನ ಪಡಿಬೇಕಿದ್ರೆ ನಾವು ಸ್ವಲ್ಪ ಪ್ರಯತ್ನ ಮಾಡ್ಬೇಕಾಗ್ತದೆ. ಅದೇ ರೀತಿ ತಮ್ಮ ಮನೆಯಲ್ಲಿ ಸಾಕುವಂತ ಮುದ್ದಾದ ಸಾಕು ಪ್ರಾಣಿಗಳು, ಪೆಟ್ ಅನಿಮಲ್ಸ್ ಏನಿದೆ, ಅದಕ್ಕೆ ಏನಾದ್ರೂ ಆದ್ರೆ ನಾನು ಕೆಲವು ಮಹಿಳೆಯರು ಸ್ವಲ್ಪ ವಿಶೇಷವಾಗಿ ಹೇಳ್ಬೋದು ಅಟ್ಯಾಚ್ಮೆಂಟ್, ಅದಕ್ಕೆ ಏನಾದ್ರೂ ಆದ್ರೆ ತಮ್ಮ ಮಕ್ಕಳಿಗಿಂತ ಕೂಡ ಹೆಚ್ಚಾಗಿ ನೊಂದುಕೊಳ್ಳುವಂತವರು, ಅದನ್ನ ಪ್ರೀತಿ ಮಾಡುವಂತಹ ಮನುಷ್ಯರು. ಅಂತ ಸಂದರ್ಭದಲ್ಲಿ ಏನು ಮಾಡಬೇಕು, ಹೇಗಿರ್ಬೇಕು ಎಂಬುದರ ಬಗ್ಗೆ ಗೊತ್ತಿರುವುದಿಲ್ಲ. ಆ ಸಂದರ್ಭದಲ್ಲಿ ನಾವು ಸಾಕುವಂತ ಸಾಕು ಪ್ರಾಣಿಗಳಿಗೆ ಕೂಡ ಉಚಿತವಾಗಿ ಮತ್ತು ಬಹಳ ಅವರನ್ನ ಶ್ರದ್ಧೆಯಿಂದ ಪ್ರಾಣಿಗಳಿಗೆ ಶುಶ್ರೂಷೆಯನ್ನು ಕೊಡುವಂತವ್ರು ಯಾರಂತ ಹೇಳಿದ್ರೆ ಅದು ಪಶು ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಮತ್ತು ಅವರ ತಂಡ. ಅವರನ್ನು ಕೂಡ ಅಭಿನಂದಿಸುತ್ತಾ ಆದಷ್ಟು ಶೀಘ್ರವಾಗಿ ನಡೆಯುತ್ತಿರುವಂತಹ ಹೊಸ ಕಟ್ಟಡದ ಶಿಲಾನ್ಯಾಸ ಆಗಿದೆ. ಇಲ್ಲಿಯ ಗುತ್ತಿಗೆದಾರರು ಆದಷ್ಟು ಬೇಗ ಶೀಘ್ರವಾಗಿ ಕಟ್ಟಡವನ್ನ ಲೋಕಾರ್ಪಣೆ ಮಾಡಿ ಮಂಗಳೂರು ತಾಲೂಕಿಗೆ ಮಾದರಿಯಾದಂತಹ ಪಶು ಆಸ್ಪತ್ರೆ ನಮ್ಮ ಎಲ್ಆರ್ ಪದವು ಅಮ್ಲಮಗರು ಗ್ರಾಮದಲ್ಲಿ ಆಗಿದೆ ಎಂಬ ಶ್ಲಾಘನೆ ಜನರಿಂದ ಸಿಗ್ಲಿ ಅಂತ ಹೇಳ್ತಾ ತಾಲೂಕು ಪಂಚಾಯತ್ ಅಧ್ಯಕ್ಷರು ಮೊಹಮ್ಮದ್ ಮೋನು ಮಲಾರ್,
ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯರು ಸುದರ್ಶನ್ ಶೆಟ್ಟಿ, ಚರ್ಚ್ ಗುರಿಕಾರರು ವಿನ್ಸೆಂಟ್, ಪಶುಪಾಲನಾ ಬೊಕ್ಕ ಪಶು ವೈದ್ಯಕೀಯ ಸೇವಾ ಇಲಾಖೆದ ಉಪನಿರ್ದೇಶಕರು ಡಾಕ್ಟರ್ ಟಿಜಿ ಪ್ರಸನ್ನ, ಪಶು ನಿರೀಕ್ಷಕರು ದೇವಾನಂದ್, ವೈದ್ಯಾಧಿಕಾರಿ ರೇಖಾ ಕಾರ್ಯಕ್ರಮದ ಪಾಲ್ಗೊಳ್ಳದಿದ್ದರು. ಸಹಾಯಕ ನಿರ್ದೇಶಕರು ಡಾಕ್ಟರ್ ಈಶ್ವರಿಯಂ ಸಭೆ ಸ್ಥಾರಿಕೆ ಮಲ್ತೇರು.